ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆದ ವಿವರ ಬಡವೆರಗಾದ ಡೀಮ್ಡ್ ಫಾರೆಸ್ಟ್ ನಿಯಮಲಿನ ಸಡ್ಲು ಮಲ್ಪರೆ ತಹಸೀಲ್ದಾರ್ ಬೊಕ್ಕ ಕಾಡು ಇಲಾಖೆ ಅಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಸೂಚನೆ ಕೊಡ್ತಾರೆ. ಕುಡ್ಲಡ್ ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣ ನಡತಿನ ಮೂಜಿ ತಿಂಗೊಲ್ದ ಅಭಿವೃದ್ಧಿ ಬುಲೆಚಿಲ್ ಪಿಂದೋರ್ನ ಸಭೆಟ್ ಸೂಚನೆ ಕೊರ್ನ ಆರು ಸೊನ್ಪತ್ತ ನಾಲ್ಸಿ ಅರ್ಜಿ ಇಲೆವಾರಿ ಇಚಾರಡು ನಿಯಮ ಸಡ್ಲು ಮಲ್ಪರೆ ತಿರಿಪಾಯರು. అధికారులు మనసు మల్తన నియమ సడ్లు మల్పలే కాడుబొక్క కందాయ అధికారులు బడవెర నంచి తూలే ఆయనాత్ అర్జిలెన ఇలవారి మల్పర గుమన కుర్లే అధికారులు నియమ సడ్లు మల్తన ಸುಪ್ರೀಂ ಕೋರ್ಟಲ ಒಪ್ಪುಣೊಂದು ಮಂತ್ರಿಯರು ಸಲಹೆ ಕೊರಿಯರು. ಗೋಶಾಲೆ ಇಚಾರಡು ಪಶುಪಾಲನಾ ಇಲಾಖೆ ಅಧಿಕಾರಿಗಳಿಗೆ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಜೋರು ಮಲ್ತು ಪಾತಿರ್ದು ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಇತ್ತಂಡಲ ಡ್ರೈವರ್ ಇಜ್ಜಿ ಡ್ರೈವರ್ನ ದಾಯದೀತಜಿಂದು ಪಶುಪಾಲನಾ ಇಲಾಖೆ ಒತ್ತು ನಿರ್ದೇಶಕರಿಗೆ ಪ್ರಶ್ನೆ ಪಾಡ್ದಿರು. ಇತ್ತೆದ ಶಾಸಕರು ಪನಗ ದುಂಬುದ ಶಾಸಕರು ವೇದಿಕೆದ ಮೆತ್ತು ಕುಲ್ಲುದು ಸಭೆ ಉದಿಪನ ಮಲ್ಪನವು ಏತು ಸರಿಯಿಂದ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿಲನ ಮೆತ್ತು ಬಿಜೆಪಿ ಶಾಸಕರು ಏವ್ರತು ಜಯರು. ತಾನು ಶಾಸಕೆ ಇತ್ತಂಡಲ ದುಂಬುದ ಶಾಸಕರು ಅಧಿಕಾರ್ಲೆಗ್ ನಾಮೋ ಸಾಪುನ ರೀತಿ ಮಲ್ಪುವೆರು ಇಂದೆಡ್ದು ಅಧಿಕಾರ್ಲೆಗ್ ಕೆಲಸ ಮಲ್ಪರೆ ಆವಂದಿನ ಸ್ಥಿತಿ ಉಂಡು. ಜವಾಬ್ದಾರಿಕದ ಮಂತ್ರಿ ಇಂಚಿನ ವಿಚಾರಲೆನ ತುರ್ತು ಉಂತಾವುಡೊಂದು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಏವ್ರತೋ ಜಯರು. ಕುಡ್ಲಾ ತೆನಕಾಯಿ ಶಾಸಕರು ವೇದವ್ಯಾಸ ಕಾಮತ್ಲ ಅಸಮಾಧಾನ ತೋಜಾದ ಸಭೆಕ್ ಎಂಕ್ಲೆನ್ ಲೆಪ್ಪಂದೆ ಏರನ ಲೆಪ್ಪುವೆರು ಎಲ್ಲ ಇಂಚಾಂಡ ಯಾನ್ಲ 25 ಜನನ್ಲೆ ತೊಂದು ಬತ್ತದ ಕುಲ್ಲುವೆಂದು ಜಾಗ್ರತೆ ಪಂಡೆರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ಲ ಏವ್ರತೋ ಜಯರು. ಶಿಷ್ಟಾಚಾರ ಪ್ರಕಾರ ಮಾತಿರ್ಲ ಸಭೆಗೆ ಬರಡೊಂದು ಪಂಡಿನ ಗುಂಡೂರಾವ್ ಶಾಸಕರನ್ನು ಅಗತ್ಯವಾದ ಲೆಪ್ಪೆರೆ ಅಧಿಕಾರಿಗಳಿಗೆ ಸೂಚನೆ ಕೊರಿಯರು. ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಸುರೂತ ಪ್ರಗತಿ ಪರಿಶೀಲನೆ ಸಭೆ ನಡಪಾದ ಕುರಿಯರು. ಸಭೆಟ್ ಜಿಲ್ಲಾಧಿಕಾರಿ ಮುಲಾಯ್ ಮೊಹಿಲನ್, ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್, ಎಸ್ಪಿ ರಿಷ್ಯಂತ್ ಬೊಕ್ಕ ಅಧಿಕಾರಿಗಳು ಸಭೆಟಿದ್ದರು. ಬಡವರು ಯಾವುದಾದ್ರು ಒಂದು ಮರ ಕಟ್ ಮಾಡಿ ಮನೆ ಕಟ್ತೇವೆ ಅಂತ ಹೇಳಿದ್ರೆ ಎಲ್ಲಿಂದೋ ರಣಾಧೀನ ರೀತಿಯಲ್ಲಿ ಬಂದು ಕೇಸ್ ಹಾಕಿ ಬಿಡ್ತಾರೆ. ಪಾಪ ಅವರಿಗೆ ಮನೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಾವಿರಾರು ಎಕರೆಯಷ್ಟು ಹೊತ್ತಿ ಉರಿದು ಹೋಗಿದೆ. ಆ ಉರಿದು ಹೋಗಿರ್ತಕ್ಕಂಥ ಜಾಗದಲ್ಲಿ ಒಂದು ಪ್ಲಾಂಟೇಶನ್ ಮಾಡುವಂಥದ್ದು, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡುವಂಥದ್ದು, ಅದಕ್ಕೆ ಒಂದು ಸ್ವಲ್ಪ ಅವರು ಅದಕ್ಕೆ ಗಮನ ಕೊಡೋದಿಲ್ಲ. ಈ ಬಾರಿ ತುಂಬಾ ಬರಲೇ ಇಲ್ಲ ಸರ್. ಅದರಲ್ಲೂ ಸಹ ನಮ್ಮಲ್ಲಿ ಏನಾಗಿದೆ, ತುಂಬಾ ಗುಡ್ಡಗಾಡು ಪ್ರದೇಶ ಸರ್. ಯಾವುದೇ ತರ ಬೆಂಕಿ ಬಿದ್ದಾಗ ಪೀಕು ಅಥವಾ ತುಂಬಾ ಮ್ಯಾನೇಜಬಲ್ ಪ್ಲೇಸ್ ಇರುತ್ತೆ ಸರ್. ಮತ್ತೆ ನಮ್ಮ ಕಾರ್ಯಾಚರಣೆ ಶುರುವಾದಾಗ ಅದನ್ನ ಮ್ಯಾಪ್ ಮಾಡ್ಕೊಂಡು ಎಲ್ಲಿಂದ ರೂಟ್ಕೊಂಡು ಹೋದಾಗ ಅಂದ್ರೆ ಆಗ ಜನನ್ನೆಲ್ಲ ಸ್ಥಳೀಯರನ್ನೆಲ್ಲ ಸೇರಿಸ್ಕೊಂಡು ಮಾಡೋದು ಸ್ವಲ್ಪ ಈ ಸತಿ ಸ್ವಲ್ಪ ತೊಂದರೆ ಆಯ್ತು ಸರ್. ನೀವು ಬರಬೇಕು, ಡಿ ಸಿ ಅವರು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಫಿಸಿಬಿಲಿಟಿ ಇದೆ ಅಂತ ಹೇಳಿ ನೀವು ನನಗೆ ತೋರಿಸಿ ನಾನು ಒಪ್ಪಿಕೊಡ್ತೇನೆ. ಸೆಂಟ್ರಲ್ ಮಾರುಕಟ್ಟೆ ಪಕ್ಕದಲ್ಲಿದೆ ಸರ್. ಬೆಳಿಗ್ಗೆ ಎಲ್ಲ ಹೋಲ್ಸೇಲ್ ಮಾರ್ಕೆಟ್ ಸರ್ ಬರ್ತಾರೆ. ಡೈಲಿ 5 ಲೋಡ್ ಕಸ ಬಿಟ್ಟು ಹೋಗ್ತಾರೆ ಸರ್. ಅವರಿಂದ 1 ರೂಪಾಯಿ ಮಾರ್ಕೆಟ್ಗೆ ಮಹಾನಗರ ಪಾಲಿಕೆಗೆ ಆದಾಯ ಇಲ್ಲ. ಯಾವ ಏಜೆನ್ಸಿ ಬೇಕಾದ್ರೂ ತಗೊಳ್ಳಿ, ಪಂಚಾಯತ್ ಅವರು ಹೆಚ್ಚಿನ ಪಂಚಾಯತ್ ಯೂಸ್ ಮಾಡಿರಬೇಕು. ಬೋರ್ವೆಲ್ಗೆ ಪ್ರಾಬ್ಲಮ್ ಆಗಿಲ್ಲ, ಆದ್ರೆ ನಮ್ದು ಬಲ್ಕ್ ಮಾಡಿರೋದಕ್ಕೆ ಮಾತ್ರ ಪ್ರಾಬ್ಲಮ್ ಆಗಬೇಕು. ನಮ್ಮ ಡಿ ಸಿ ಅವರಿಗೆ ಅಲ್ಲ ಸರ್, ನಮ್ಮ ಡಿ ಸಿ ಅವರಿಗೆ ರೈಟಿಂಗ್ ನಲ್ಲಿ ಕೊಡ್ತಾರೆ. ವೆದರ್ ದಟ್ ಇಸ್ ಎಷ್ಟೋ ಪ್ರೋಗ್ರಾಮ್ಗಳು ಎಲ್ಲರೂ ದಯವಿಟ್ಟು ಶ್ರಮೆ ಇರಲಿ. ಹರೀಶ್ ಕುಮಾರ್ ಹೇಳ್ತಾರೆ ಹಿಂದೆ ಆಗಿದೆ ಅಂತ. ಹಿಂದೆ ಆಗೋದು ನಾವು ಸ್ಟೇಜ್ಗೆ ಹೋಗೋದು ಬಿಡಿ, ಹೊರಗೆ ಸಹ ಬರ್ತೇನಿಲ್ಲ. ಲಕ್ಷ ಎಷ್ಟು ಕೋಟಿಗಳು ಸ್ಯಾಂಕ್ಷನ್ ಮಾಡಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಸಾವಿರಾರು ಕೋಟಿ ಟೆಂಡರ್ಗಳು ಕರೆದು ಫೈನಲೈಸ್ ಮಾಡ್ಕೊಂಡಿದ್ದಾರೆ ಹಿಂದಿನ ಸರ್ಕಾರ. ಅದೇನಾಗಿದೆ, ಅದಕ್ಕೆ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಏನಿಲ್ಲ, ಬಟ್ ಟೆಂಡರ್ಗಳು ಕರೆದು ಕೊಟ್ಟಿದ್ದಾರೆಲ್ಲ. ಸೊ ಅದಕ್ಕೆ ಈಗ ಯಾವುದನ್ನ ನೋಡಬೇಕು, ಯಾವ್ದನ್ನ ಇಟ್ಕೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲ ತಡೆ ಹಿಡಿದಿರೋದು, ಬೇರೆ ಏನೇನು ಉದ್ದೇಶ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲೂ ಕೂಡ ತಡೆ ಹಿಡಿದಿದ್ದಾರೆ, ಇಡೀ ಕರ್ನಾಟಕದಲ್ಲಿ ಆಗಿದೆ ಅದು. ಆ ಕಾರಣದಿಂದ ಸ್ವಲ್ಪ ಪರಿಶೀಲನೆ ಮಾಡಿ ಅದನ್ನ ನೋಡ್ಬಿಟ್ಟು ಯಾವ್ದನ್ನ ಬಿಡುಗಡೆ ಮಾಡುವ ಯಾವ್ದನ್ನ ಅಗತ್ಯ ಇದೆ ಖಂಡಿತ ಅದನ್ನೆಲ್ಲ ಮಾಡ್ತಾರೆ. ಕಾಂಟ್ರಾಕ್ಟ್ಗಳನ್ನ ಟೆಂಡರ್ಗಳನ್ನ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದಾರೆ. ಈಗ ನಾವೀಗ ಇನ್ನು ಹೊಸ ವರ್ಗೆ ತಗೊಳಕ್ಕಾಗಲ್ಲ, ಆ ಥರ ಆಗಿದೆ ಕೆಲವು ಡಿಪಾರ್ಟ್ಮೆಂಟ್ಸ್. ಇನ್ನು 5 ವರ್ಷದವರೆಗೂ ಆಗುವಷ್ಟು ಕೆಲಸ ಟೆಂಡರ್ ಮಾಡ್ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಹಿಂದಿನ ಸರ್ಕಾರದ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವು ಬಂದ್ಮೇಲೆ ಸ್ವಲ್ಪ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ರೆ ಸ್ಟಾಪ್ ಆಗಲ್ಲ, ಕೆಲಸ ಶುರು ಆಗಿದ್ರೆ ಸ್ಟಾಪ್ ಆಗಲ್ಲ. ವಿದೌಟ್ ಎನಿಥಿಂಗ್ ಟೆಂಡರ್ ಪ್ರೊಸೀಜರ್ ಇರುವಂಥದ್ದು ಮಾತ್ರ ಸ್ಟಾಪ್ ಮಾಡ್ತೀವಿ.
ಒಡಿಪುದ ಯಕ್ಷಗಾನ ಕಲಾರಂಗದ ವಿದ್ಯಾಪೋಷಕ್ ಫಲದೆತ್ತೊನ್ನ ಜೋಕುಲು ಅಮಾಸ ಬೆಳೆದ ಚೇತನ್ ಬೊಕ್ಕ ನಯನ ಮಕ್ಳಿಗೆ ಪಂಚಮಿ ಟ್ರಸ್ಟ್ ಗಾಂಧಿ ಆಸ್ಪತ್ರೆ ಒಡಿಪುಂದೆತ ಪ್ರಾಯೋಜನೆಡ್ ಹೊಸತು ಮಲ್ತು ಕಟ್ಟಿನ ನಂದಾದೀಪ ಇಲ್ಲನ ಗಾಂಧಿ ಆಸ್ಪತ್ರೆದ ಡಾಕ್ಟರ್ ಹರಿಶ್ಚಂದ್ರ ಬೊಕ್ಕ ಲಕ್ಷ್ಮೀ ಹರಿಶ್ಚಂದ್ರ ಶುಕ್ರವಾರ ಉದಿಪನ ಮಲ್ತದ ಬುಡ್ದು ಕುರಿಯರ್ ಡಾಕ್ಟರ್ ಹರಿಶ್ಚಂದ್ರ ಪಾತಿರ್ದ ಬಡವಿರ ಜೋಕ್ಲೆ ನಾಡ್ದ ಅಕ್ಲೆನ ಕಸ್ಟೊಲೆಗ್ ಗುಮನ ಕುರ್ಪಿನ ಯಕ್ಷಗಾನ ಕಲಾರಂಗ ಸಂಸ್ಥೆ ದೇಶಗುಮಾದರಿ 25 ವರ್ಷದುಂಬು ಗಾಂಧಿ ಆಸ್ಪತ್ರೆ ಕಟೋಣ ಕಟ್ಟದ ಆಸ್ಪತ್ರೆದ ಬುಲೆಚಲ್ಗ್ ಕಾರಣ ಐನ ಎಂ ಗಂಗಾಧರರಾವ್ ಮಿತ್ತದ ಅಭಿಮಾನುಡ್ದು ಇಂದೆನರೆಗ್ ಕಾಣಿಕೆ ಆದ ಅರ್ಪಣೆ ಮಲ್ತದೆ ನನದ 5 ವರ್ಷಲೆಡ್ ವರ್ಷಗೊಂಜೆ ತಲೆಕ 5 ಇಲ್ಲು ಕಟ್ಟಿರ ನಮ್ಮ ಟ್ರಸ್ಟ್ ಪ್ರಾಯೋಜನೆ ವಹಿಸುನುಂಡು ಪಂಡಿರ ಹೊಸ ಇಲ್ಲದ ಫಲದೆತ್ತೊನ್ನ ನಾಗರತ್ನ ಬೊಕ್ಕ ಜೋಕುಲು ಚೇತನ್ ಬೊಕ್ಕ ನಯನ ಪಾತಿರ್ದ ಸಂಸ್ಥೆದ ಸಾಯಕುರ್ನ ದಾನಿಲೆಗ್ ಬೊಕ್ಕ ವಿದ್ಯಾಪೋಷಕ್ ಸಂಸ್ಥೆಗ್ ಸೊಲ್ಮೆ ಸಂದವ ಕಲ್ತದ ಬೇಲೆ ತಿಕ್ಕಿ ಬೊಕ್ಕ ಸಂಸ್ಥೆದ ಮೂಲಕ ಸಾಯಕುರ್ಪಾಂದು ಪಂಡಿರ ಸಮಾಜ ಸೇವಾ ಕಾರ್ಯಕರ್ತೆಯರ ಶಂಕರ ಐತಾಳ್ ಬೊಕ್ಕ ಪಂಚಾಯತ್ ಒತ್ತುಗುರ್ ಕಾರ್ಯರ ಕೃಷ್ಣ ಪೂಜಾರಿ ಮಲ್ಲ ಬಿನ್ನೆರಾದಿತ್ಯರ ಇಲ್ಲು ಪೊಸತು ಬಲ್ತ ಕಟ್ಟ್ಯರ ಸಾಯಕುರ್ನ ಸೂರ್ಯ ಪ್ರಕಾಶ್ ದಾಮ್ಲೆ ಬೊಕ್ಕ ನಾರಾಯಣರಾವ್ ಮಕ್ಲೆಗ್ ಮರ್ಯಾದಿ ಸಂದಾಯಿತ ಮಲ್ತೆರ ಯಕ್ಷಗಾನ ಕಲಾರಂಗದ ಗುರ್ಕಾರ್ಯರು ಎಂ ಗಂಗಾಧರರಾವ್ ಒತ್ತುಗುರ್ಕಾರ್ಯರು ವಿಜಿ ಶೆಟ್ಟಿ ಕಾರ್ಯಂತರೆ ಮುರಳಿ ಕಡೆಕಾರ್ ಎಚ್ ಎನ್ ಶೃಂಗೇಶ್ವರ ನಾರಾಯಣ ಎಂ ಹೆಗಡೆ ಈ ಪೊರ್ತುಡಿತ್ತೆರ ಸನಿಹದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಿದರೆ ನಮ್ಮ ಲೋಕದಲ್ಲಿ ಕಷ್ಟ ನೋವು ಸಂಕಟ ಬಡತನ ಎಂಬುದು ಇರುವುದಿಲ್ಲ. ಏನು ಹೇಳಿದರೆ ಮನುಷ್ಯ ಸ್ವಾರ್ಥಿ ಆಗ್ತಾ ಇದ್ದಾನೆ. ನಾವು ತುಂಬ ನೋಡಿ ಅದನ್ನು ರೋಸಿ ಹೋದವರು ಯಾರೂ ಬರುವಾಗ ತರಲಿಲ್ಲ, ಹೋಗುವಾಗ ತಗೊಂಡು ಹೋಗುವುದಿಲ್ಲ. ಜಾಗ ಇರ್ಬೋದು, ದುಡ್ಡಿರ್ಬೋದು, ಮನೆಗಳಿರ್ಬೋದು. ಇದನ್ನು ಗೊತ್ತಿದ್ದು ಕೂಡ ಇನ್ನೂ ನನಗೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು ಅಂತ ನೋಡುವಂತಹ ಅದನ್ನು ನೋಡಿ ರೋಸಿ ಹೋದವರು ನಾವು. ಕೇವಲ ಮನುಷ್ಯತ್ವ ಮಾತ್ರ ಇಲ್ಲಿ. ಕಷ್ಟದವರು ಎಲ್ಲಿದ್ದರೂ ನಾವು ಧಾವಿಸಿ ಬರ್ತೇವೆ. ಅಂದರೆ ತುಂಬ ಕಷ್ಟದಲ್ಲಿ ಇದ್ದಿದ್ದೆ ನಾನು. ಮನೆ ಮಾಡ್ತೀನಿ ಇರ್ತೀನಿ ಅನ್ನೋ ಭರವಸೆ ಇರಲ್ಲ. ಅಲ್ಲೇ ನಾನು ಶಾಲೆ ಅಡುಗೆ ಹೋಗಿ ಈಗಲೂ ನಮಗೆ ಜೀವನ ನಡೆಸೋದು ಕಷ್ಟನೇ. 3,500 ರೂಪಾಯಿ ಸಂಬಳ ಕೊಡ್ತಾರೆ, ಅದರಲ್ಲೇ ನನ್ನ ಜೀವನ ನಡೆಸ್ಕೊಂಡು ಈಗ ನನ್ನ ಮಗನಿಗೆ ಇದ್ದು ಪೋಷಕರಿಂದ ಕಾಲಶಿಪ್ಪು ಇದು ಎಲ್ಲ ನಡೆಸ್ಕೊಂಡು ಈಗ ಇಷ್ಟು ಸುಂದರವಾದ ಮನೆ ಕಟ್ಟಿ ನನಗೆ ಅವ್ರಿಗೆ ಏನು ಹೇಳಬೇಕಂತನೂ ಗೊತ್ತಿಲ್ಲ. ನನಗೆ ಗಂಗಾಧರ್ ಸರ್ ಇವರು ನಂಗೆ ನಿಜವಾಗ್ಲೂ ಆ ಭಗವಂತನೇ ಭೂಮಿಗೆ ಬಂದು ಕೊಟ್ಟನೇನೋ ನನಗೆ ಇದು ಅಂತ ಅಷ್ಟು ಬೇಜಾರಾಗುತ್ತೆ. ಮನೆಯನ್ನು ಪಡೆದುಕೊಂಡಂತಹ ಏನು ಚೇತನ್, ನಯನ ಮತ್ತು ನಾಗರತ್ನ ಇವರು ಇಂಥ ಮಕ್ಕಳ ಮುಂದೆ ಒಂದು ಅತ್ಯಂತ ಶ್ರೇಷ್ಠ ಒಂದು ವಿದ್ಯಾರ್ಜನೆ ಮಾಡಿ ಅದು ತುಂಬ ಕಲಿಬೇಕಂತೇಳಿಲ್ಲ ಯಾರ ಸಮೇತ, ಆದರೆ ಮಾಡುವ ಕೆಲಸದಲ್ಲಿ ನಿಯತಿರಬೇಕು ಯಾವುದೇ ಒಂದು ರೀತಿಯಲ್ಲಿ. ಅಂಥ ಒಂದು ಕೆಲಸ ಮಾಡಿಕೊಂಡು ಖಂಡಿತವಾಗಿಯೂ ಈ ಮಕ್ಕಳು ಇನ್ನೊಮ್ಮೆ ನಿಮ್ಮ ಏನು ಯಕ್ಷಗಾನ ಕಲಾರಂಗದ ಮುಂದಿನ ಕಾರ್ಯಕ್ರಮಗಳಿಗೆ ಈ ಮಕ್ಕಳು ಒಳ್ಳೆ ಎಜುಕೇಷನ್ ಆದ ನಂತರ ಅವರು ಖಂಡಿತವಾಗಿ ಸಪೋರ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. 14ನೇ ವಿಧಾನಸಭೆಗೆ ಗೆಂದಿದಿನ ಹೊಸ ಶಾಸಕರಿಗೆ ವ್ಯವಸ್ಥೆ ಮಲ್ತಿದಿನ ತರಬೇತಿ ಶಿಬಿರಗೂ ಸಂಪನ್ಮೂಲ ವ್ಯಕ್ತಿಲಾದ ಆಧ್ಯಾತ್ಮಿಕ ಚಿಂತಕರನ್ನು ಲೇದಿನೇಕ ಕೆಲವು ಜನ ಇರೋದ ತೋಜಾಯನ ಬಗೆಟ್ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ತಿರ್ಗದ ಉತ್ತರ ಕೊಡ್ತೇರ. 6 ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರ್ದು ಹೊಸ ಶಾಸಕರಿಗೆ 3 ದಿನದ ತರಬೇತಿ ಶಿಬಿರ ನಡಪಾವನ ಪುರ್ತಡು ಸಂಪನ್ಮೂಲ ವ್ಯಕ್ತಿಲಾದ ಕೆಲವು ಆಧ್ಯಾತ್ಮಿಕ ಚಿಂತಕರಿಗಲೇ ಇದ್ದಂಡು ಮಾತಾ ಸಂಪನ್ಮೂಲ ವ್ಯಕ್ತಿಲು ನನ್ನಲ ಇಂಗ್ಲೆಗ್ ಒಪ್ಪಿಗೆ ಕೊಡ್ತುಜೇರು. ಕೆಲವೇರು ಒಪ್ಪಿಗೆ ತೆರಿಪಾದಿರು ಏರು ಮಾತಾ ಪಾಲ್ದೆತುನುವೆರಂದು ತೀರ್ಮಾನ ಆತುಜಿ. ಇತ್ತೇನೆ ಮಾಧ್ಯಮಲಿಡ್ಬಕ ಸಾಮಾಜಿಕ ಜಾಲತಾಣಲಿಡ್
ಬೇತೆ ಬೇತೆ ಪಾತೆರ ಕೇಂದ್ರ ಬರೋನುಂಡು ತರಬೇತಿ ಕಾರ್ಯಕ್ರಮ ತೂವಂದೆತ್ತೇನೆ ಪಾತೆರ ಪನ್ಪುನವು ಸರಿಯತ್ತು ರವಿಶಂಕರ ಗುರೂಜೇರೇನ ಸಂಪರ್ಕ ಮಲ್ತಿನೇಕ್ ಶಾಸಕರನ ತರಬೇತಿ ಶಿಬಿರಗು ಸಂಪನ್ಮೂಲ ವ್ಯಕ್ತಿ ಆದುಲ್ಲೆರೆಂದು ಸ್ವರಲಕ್ಕವನು ತಪ್ಪು ಎಂಕ್ ದುಂಬುಡ್ದೆ ಅರಡ ಆತ್ಮೀಯತೆ ಉಂಡು ಅರನ ಒಟ್ಟಿಗೆ ಉಪ್ಪುವೆ ಆತೆ ಅತ್ತು ಆ ರೀತೆ ಅಮೀರ್ ಕೊಡುಲ್ಲೆರು ಇತ್ತೆ ದೇಶೊಡೆ ಇಜ್ಜಾಂದಿ ನೆಡ್ತಾರನ ಬಗೆಟ್ ಇಜ್ಜಾಂದಿನ ಮಾತ ಪಾತೆರ್ನವು ಸರಿಯತ್ತಂದು ಯುಟಿ ಖಾದರ್ ಪಂತೆರ ಇಲ್ಲಿ ನಮ್ಮ ಸಂಸದ ಪಟುಗಳು ಯಾರು ಹಿಂದೆ ಪರಿಣಿತರಾಗಿದ್ದಾರೆ ಅವರೆಲ್ಲರೂ ಕೂಡ ತರಬೇತಿ ಕ್ಲಾಸ್ ಕೊಡ್ತಾ ಇದ್ದಾರೆ ಮತ್ತು ಅದರ ಜೊತೆಯಲ್ಲಿ ಪ್ರತಿಯೊಂದು ದಿವಸ ಒಂದು 3 ಗಂಟೆ ಒಂದು ಸ್ಟ್ರೆಸ್ಲೆಸ್ ಆ ಒಂದು ರಾಜ್ಯಕ್ಕೆ ಮತ್ತು ಜನ ಕೆಲಸ ಮಾಡೋ ಒಂದು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಕೂಡ ನಾವು ಕರೆದಿದ್ದೇವೆ. ಎಲ್ಲದಲ್ಲಿ ಕನ್ಫರ್ಮೇಷನ್ ಕೂಡ ಸಿಕ್ಕಲಿಲ್ಲ, ಕೆಲವರು ಸಿಕ್ಕಿದೆ. ಆದ ಕಾರಣ ಬಹುಶಃ ಇವತ್ತು ಇದರ ಬಗ್ಗೆ ಯಾವುದೇ ಒಂದು ವಿಚಾರಗಳು ಏನಿದ್ದರೂ ಕೂಡ ಯಾರು ಕೂಡ ಈಗಲೇ ಅದರ ಬಗ್ಗೆ ಹೇಳೋದು ಅದು ಪ್ರಭುತ್ವದ ಹೇಳಿಕೆ ಅಲ್ಲ. ಟ್ರೈನಿಂಗ್ ಕ್ಯಾಂಪ್ ನೋಡಲಿ, ಅದರ ಔಟ್ಕಮ್ ಏನಂತ ನೋಡಲಿ. ಅದು ಔಟ್ಕಮ್ ಚೆನ್ನಾಗಿದ್ದರೆ ಚೆನ್ನಾಗಿರುವಂಥ ಒಂದು ನಮಗೆ ಮಾಹಿತಿ ಬರಲಿ. ಔಟ್ಕಮ್ಲಿ ಹೆಚ್ಚು ಕಮ್ಮಿ ಇದ್ದರೆ ಆವಾಗ ನಮಗೆ ಸಲಹೆ ಸೂಚನೆ ಕೊಡಲಿ. ಮುಂದೆ ಇನ್ನೂ ಕೂಡ ಭಾಳಷ್ಟು ಟ್ರೈನಿಂಗ್ ಕ್ಯಾಂಪ್ಗಳು ಬರ್ತಾ ಇದ್ದಾವೆ. ಯಾರಿಗೆಲ್ಲ ಅವಕಾಶವಾಗಿ ಬೇಕು ಅವರಿಗೆ ಕೂಡ ನಾವು ಕೊಡ್ತೇವೆ. ಟ್ರೈನಿಂಗ್ ಕ್ಯಾಂಪ್ ಆದ ನಂತರ ಯಾವ ರೀತಿ ಇದೆ, ಹೇಗೆ ಆಗಿದೆ ಅದರ ಬಗ್ಗೆ ಮತ್ತೆ ನಮಗೆ ಹೇಳುವಂಥ ವಿಚಾರ ಆಗಬೇಕು. ಆದರೆ ಸ್ಟಾರ್ಟೇ ಆಗಲಿಲ್ಲ. ಅದರ ಮುಂಚೆ ಸೋಷಿಯಲ್ ಮೀಡಿಯಾ ಬಂತು, ಪೇಪರಲ್ಲಿ ಬಂತು, ಟಿ ವಿಯಲ್ಲಿ ಬಂತು ಅಂತೇಳಿ ಅವರಾಗಿ ತನ್ನಿಂದ ತಾನೇ ಆಗಿ ಒಂದು ಅನಿಸ್ಕೊಳ್ಳೋದು ವಿಚಾರಗಳು ಅವ್ರಿಗೆ ಬಿಟ್ಟಂತ ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಯುವ ಶಾಸಕರಿಗೆ ಒಂದು ಅವಕಾಶ ಕೊಡುವಂದು ನಾವು ಯೋಜನೆ ಮತ್ತು ಆಲೋಚನೆ ಮಾಡಿದ್ದೇವೆ. ಆದ ಕಾರಣ ಅದೆಲ್ಲ ಸದುಪಯೋಗ ಪಡ್ಕೊಳ್ಬೇಕು. ಅದು ಕ್ಯಾಂಪ್ ಹಾಕಲಿ, ಅದರ ನಂತರ ಎಲ್ಲ ವಿಚಾರ ವಿಮರ್ಶೆ ಮಾಡಿದ ಅವಕಾಶಗಳಿದೆ. ಬಸ್ಸಡ್ ಪೋಂದಿತ್ತಿನ ಮದ್ಮೆಯತಿನ ಪುಂಜೋಗು ಬಸ್ಸಡ್ ಸಂಚಾರೋಡಿತ್ತಿನವರಿ ಬೊಡ್ಚಾಂದಿ ವರ್ತನೆ ತೋಜಾಯನೇಕ ಸಂಬಂಧಪಟ್ಟದು ಪುತ್ತೂರದ ಪುಂಜು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಕೇಸ್ಗೆ ಸಂಬಂಧ ಕೆಮ್ಮಿಂಜಿ ಗ್ರಾಮದ ಸುಬ್ರಹ್ಮಣ್ಯ ಭಟ್ ಪನ್ಪುನಾಯನ ಪೊಲೀಸರು ಪತ್ತದೇರು. ಬಂಟ್ವಾಳ ಕರೋಪಾಡಿ ಗ್ರಾಮದ ಕನ್ಯಾನ ಕುಕ್ಕಾಜದ ಮೊಹಮ್ಮದ್ ಅಶ್ರಫ್ ಪನ್ಪುನರ್ನ ಬುಡಿದಿ 20 ವರ್ಷ ಪ್ರಾಯದ ಶೆಹನಾಜ್ ದೂರುಕೊರ್ನ ಪುಂಜುವು ಆದುಲ್ಲೇರು. ಉಪ್ಪಲೊಡ್ದು ಪುತ್ತೂರುದಂಚಿ ಪೋವಂದಿತ್ತಿನ ಕರಾರಸಾನಿ ಬಸ್ಸಡ್ ಕಬಕ ಗ್ರಾಮದ ಮುರಾ ಪನ್ಪುನವಲು ಈ ಬುಡ್ಚಾಂದಿ ಹೇಸಿಗೆದ ವರ್ತನೆ ನಡೆತದಂಡ. ತಾನು ಗುರುವಾರ ಅಪ್ಪೆನ ಒಟ್ಟುಗು ಉಪ್ಪಳಡ್ದು ಪುತ್ತೂರುಗು ಪೋವಂದಿತ್ತಿನ ಕರಾರಸಾನಿ ಬಸ್ಸಡ್ ಪುತ್ತೂರುಗು ಪೋವಂದುಪ್ಪನಗ ಪಿರೋವದ ಸೀಟಡು ಕುಲ್ಲಿದಿನ ವ್ಯಕ್ತಿ ಸೀಟದ ನಡುಟೆ ಕೈಪಾಡ್ದು ಪಿರೋವದ ಸೊಂಟದ ತಿರ್ತುಪತ್ತದ ಬುಡ್ಚಾಂದಿ ವರ್ತನೆ ತೋಜಾದೆ. ಇಂಚದಾಯಿ ವರ್ತನೆ ತೋಜಾವರಂದು ಪ್ರಶ್ನೆ ಪಾಡ್ನಗನೆ ಆಯೆ ಬೊಳುವಾರ್ಡು ಬಸ್ಸಡ್ದು ಜತ್ತುಪೋತೆ ಅಂದು ಶೆಹನಾಜ್ ಪೊಲೀಸರಿಗೆ ಕೊರ್ನ ದೂರುಡು ತೆರಿಪಾದಿರ. ಕೇಸ್ಪಾಡ್ನ ಪೊಲೀಸರು ಸಹಾಯಕ ಪೂಜದ ಭಟ್ಟ ಕೆಲಸ ಮಲ್ಪುನ ಸುಬ್ರಹ್ಮಣ್ಯ ಭಟ್ ಪನ್ಪನಾಯನ್ ಪತದು ಕೋರ್ಟ್ಗೂ ಹಾಜರು ಮಲ್ದೆರ. ಕೋರ್ಟ್ ಆರೋಪಿನ ಜಾಮೀನು ಬಿಡುಗಡೆ ಮಲ್ದಂಡ. ಸರ್ ಈಚ ಬನ್ನಿ ಸರ್, ಕೇಳಿಕೊಂಡು ಬನ್ನಿ. ಏನ್ ಬಿಹೇವ್ ಮಾಡುದು ನೀವು? ಮನೆಯಲ್ಲಿ ಯಾರು ಹೆಂಗಸರಿಲ್ವಾ? ಬನ್ನಿ ಸರ್, ಮಾತಾಡಿ ಸರ್. ಸರ್ ನಾನು ಸತ್ಯವಾಗಿ ವೈರಲ್ ಮಾಡ್ತೀನಿ ನಾನು ಇದನ್ನು. ಸರ್ ಈಚ ಬನ್ನಿ ಸರ್, ಕೇಳಿಕೊಂಡು ಬನ್ನಿ. ಏನ್ ಬಿಹೇವ್ ಮಾಡುದು ನೀವು? ಮನೆಯಲ್ಲಿ ಯಾರು ಹೆಂಗಸರಿಲ್ವಾ? ಬನ್ನಿ ಸರ್, ಮಾತಾಡಿ ಸರ್. ಸರ್ ನಾನು ಸತ್ಯವಾಗಿ ವೈರಲ್ ಮಾಡ್ತೀನಿ. ನಂದಿನಿ ಸುದೆಟ್ಟು ಪುನೀರ್ ಬತ್ತದ ರೈತರಿಗೆ ಕಷ್ಟ ಆತಂಡ. ವಾರ್ದ ಬುಲಿಕ ಬಾರಿ ಉಪದ್ರ ಆದಿತ್ತದ ರೈತರು ಕಂಗಾಲಾತಿರ. ಮುಲ್ಕಿ ತಾಲೂಕು ಕೆಂಬ್ರಾಲ್ ಪಂಚಾಯತದ ಪಂಜ ಕೊಯ್ಕುಡೆ ಬೊಕ್ಕ ಬೇತ ಕಡಿತ 100 ಎಕರೆದಾತು ಬುಲೆಕ್ ಸಮಸ್ಯೆ ಆತಂಡ. ನಂದಿನ ಸುದೆಟ್ಟು ಉಪ್ಪು ನೀರು ಪರತೊಂದುಂಡು. ಸರಿಯಾಯಿನ ಬಡ್ಸ ಇಜ್ಜಾಂದಿ ನೆಡ್ದ ಅವರ ನಂದಿನ ಸುದೆಟ್ಟು ನೀರು ಪರಿಪಂದೆ ಪಾವಂಜಡೆ ಆದ ಸಸಿ ಬಿಟ್ಟಡು ಪಡ್ಡೆ ಕಡಲ್ ಸೇರ್ನ ನಂದಿನ ಸುದೆಟ್ಟು ಕಡಲ್ದ ನೀರು ಬರೋಂದಿತ್ತದ ಪಂಜ ಮಗುಪಾಡಿ ಮುಟ್ಟ ಉಪ್ಪು ನೀರು ಪರಿತೊಂದುಂಡು. ವರ್ಷ ಬತ್ತದ ಸುದೆಟ್ಟು ನೀರು ಪರಿತಂಡ ನೀರ್ದ ರಭಸಗು ಉಪ್ಪು ನೀರು ಪರಿಪುಜಿ. ಉಪ್ಪು ನೀರು ಕಾರಣ ಬೆಣ್ಣಿದ ಕಾರ್ಯಾಲಯಗ ಉಪದ್ರ ಒಂದುಂಡು. ಕೈತಲ್ಡೆ ಕೇಮ್ರಾಲ್ ಪಂಚಾಯತದ ಪರ್ಪುನ ನೀಡ್ದ ಗುವೆಲಿತ್ತದ ನೀರು ಒದಗಯರ್ಲ ಸಮಸ್ಯೆ ಆತಂಡ. ಉಪ್ಪು ನೀರು ದುಂಬು ಬರಂದಿನಂಚ ಚೇಳ 2 ಅಣೆಕಟ್ಟು ಇತ್ತದ ವರ್ಷಲ ಜೂನ್ ಸುರುತವಾರಡು ಎಂದತ ಬಾಕಿಲ್ ದಿಪ್ಪುಂಡು. ಈ ಸರ್ತಿ ಬರ್ಸ ಇಜ್ಜಂದ ಕಾತದ ಜೂನ್ 14 ಬೊಕ್ಕ ಬಾಕಿಲ್ದೆ ಇದ್ದಂಡ. ಒಂಜೇ ಸರ್ತಿ ಬರ್ಸ ಬತ್ತಂಡ ಅಣೆಕಟ್ಟದ ಬಾಕಿಲ್ ದಿಪ್ಪುನ ಕಷ್ಟ ಪನ್ಪುನ ಕಾರಣಗು ಸುದೆಟ್ಟು ನೀರು ಪರಿಪನೇಕ್ ದುಂಬು ಬಾಕಿಲು ದೆತ್ತಿದ್ದಂಡ.
ಪಂಜ ಮೊಗಪಾಡಿ ಕೊಯ್ಕುಡೆ ಕಡೆತ ರೈತರ ವರ್ಷಲ ಮೇ ತಿಂಗಳು ನೇಜಿ ಪಾಡ್ದು ಜೂನ್ ಸುರುತ್ತವಾರಡು ನಟ್ಟಿಡಿ ಮುಗಿಪುವೆರ 30 ದಿನ ತೊಲೈ ನೇಜಿ ನಡ್ತೊಡಿತ್ತಂಡು ಆಂಡ ಈ ಸರ್ತಿ 45 ದಿನ ಕರಿದಂಡು ಆಂಡಲ ನಟ್ಟಿ ಶುರುವಾತಜೆ ವರ್ಷ ಬಾರಿ ಕಡಸು ನೆಡ್ದವರ ಗ್ರಾಮೀಣ ಪ್ರದೇಶದ ಜನಕ್ಲಿಗೆ ಭಾರಿ ಕಷ್ಟ ಆತಂಡು. ನೀರು ಒಳ್ಳೆಯ ನೀರು ಕೆಳಗೆ ಹರಿದುಕೊಂಡು ಹೋಗುವಂತಕ್ಕೆ ವಿರೋಧವಾಗಿ ಕೆಳಗಿಂದ ಸಮುದ್ರ ಉಕ್ಕಿ ಮೇಲೆ ಬರ್ತಾ ಉಂಟು ಉಪ್ಪು ನೀರು. ಆದ್ದರಿಂದ ನಮಗೆ ಕೃಷಿಕರಿಗೆ ಭಾರಿ ನಷ್ಟವಾಗಿದೆ. ನಮ್ಮ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ ಅಂಥ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲ ವಿಧದಲ್ಲಿ ಕುಡಿಯುವ ನೀರು ಕೂಡ ಬೇರೆ ಸರಬರಾಜು ಆಗ್ತಾ ಉಂಟು ಪಂಚಾಯತಿನಿಂದ, ಅದು ಕೂಡ ಇವತ್ತು ಆಗ್ತಾ ಇಲ್ಲ. ಅಂದರೆ ಈಗ 1 ವಾರದಿಂದ ಉಪ್ಪು ನೀರು ಬರ್ತಾಯಿದ್ದು ತುಂಬ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಉಪ್ಪು ನೀರು ಹಾಕಿದರೆ ತುಂಬ ಸಮಸ್ಯೆ ಆಗ್ತದೆ. ನಾಳ್ದು ಬಿಸಿಲು ಅದೇ ಹೋಗುವಾಗ ಅದು ಭತ್ತ ಸರಿಯಾಗಿ ತೆನೆ ಸರಿ ಬರ್ತಾ ಇಲ್ಲ ಉಪ್ಪು ನೀರಿನ ಪೆಟ್ಟಿಗೆ. ಈಗ ಒಮ್ಮೆ ಹಾಕಿ ಏನಾದರೂ ಮಾಡ್ತಾರೆ ರೈತರೆಲ್ಲ, ಅದು ತುಂಬ ಸಮಸ್ಯೆ ಇರ್ತದೆ ಸರ್. ಅದು ಅಂದರೆ ಇಷ್ಟು ಮಳೆಗಾಲ ಇಷ್ಟು ಲೇಟಾಗಿ ಬಂದದ್ದು ಯಾರಿಗೂ ಗೊತ್ತಿಲ್ಲ ಇದುವರೆಗೆ. ಎಷ್ಟು ಮಳೆ ಹಿಂದೆ ಹೋಯ್ತು ಅಷ್ಟು ಇದು ನಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ. ರಾಜ್ಯ ಸರ್ಕಾರ ಪೊಂಜೋಲೆಗೆ ಧರ್ಮದ ಬಸ್ ಸೇವೆ ಸುರುಮಲ್ತಿ ಬಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಮುಖ್ಯ ಧಾರ್ಮಿಕ ಕೇಂದ್ರಗಳಿಗೆ ಪೊಂಜೋ ಭಕ್ತರು ಭಾರಿ ಜನ ಬರೊಂದಿತ್ತಾರೆ. ಬೇತೆ ಬೇತೆ ಕೂಟ ಮಲ್ತೊಂದು ಪೊಂಜೋನಕ್ಲು ಧರ್ಮಸ್ಥಳ ಕೊಲ್ಲೂರು ಸುಬ್ರಹ್ಮಣ್ಯಗೂ ಬರೊಂದಿತ್ತಾರೆ. ಆಂಡ ಇತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಬಕ್ಕ ಧರ್ಮಸ್ಥಳೊಟ್ಟು ಪೊಂಜೋ ಭಕ್ತರು ಕಮ್ಮಿ ಆವೊಂದುಲ್ಲೇರು. ಕರಿನವಾರದ ಅಕ್ಕೀರಿಡು ದಿಂಜದಿತ್ತಿನ ಸರ್ಕಾರಿ ಬಸ್ಸುಲು ಇತ್ತೆ ಖಾಲಿ ಖಾಲಿ ಅದುಲ್ಲ. ಪೊಂಜೋ ನಕ್ಲು ದಿಂಜ ಜನ ಬನ್ನಗ ಬಸ್ ಕಂಡಕ್ಟರ್ ನಕ್ಲು ಕಂಗಾಲಾದಿತ್ತೆರ. ಬಸ್ಸುಲೆಡು 54 ಸೀಟದ ವ್ಯವಸ್ಥೆ ಉಪ್ಪುನ ಆಂಡ ಇತ್ತೆ ಸೊನ್ಪತ್ತ 9 ಮಿಕ್ಕಿದನ ಜನಕ್ಲೆಲ್ಲೆತ್ತೊಂದು ಬರೋಡಾತಂಡು ಪೊಂಜೋ ನಕ್ಲೆ ಹೆಚ್ಚಾದುಲ್ಲೆರಂದು ಅಕ್ಲು ಬೇಜಾರು ತೋಚ ಹೊಂದಿತ್ತೆರ. ಬಸ್ಸುಡುಪ್ಪುನ ಸೊತ್ತುಲೆನ ಹಾಳು ಮಲ್ತೊಂದುಲ್ಲೆರು. ಕಂಡಿದ ಕನ್ನಡಿ ಪೊಡಿ ಮಲ್ತೊಂದುಲ್ಲೆರು. ಕೆಲವು ಪೊಂಜೋಲೆನ ನಿಯಂತ್ರಣ ಮಲ್ಪನೆ ಕಷ್ಟ ಅಂದು ಬಸ್ ಡ್ರೈವರ್ ಕಂಡಕ್ಟರ್ ನಕ್ಲೆನ ಅಭಿಪ್ರಾಯ ಮೂಡ್ದು ಬರೋನುಂಡು. ತೆಲಂಗಾಣದ ಶಾಸಕರು ಪೋಂದಿತ್ತಿನ ಜೀಪದ ಚಕ್ರ ಪುಡದ ಅವಘಡಾಯಿನ ಸಂಗತಿ ಕಾರ್ಲಾ ತಾಲೂಕದ ಮೀಯಾರ್ ಸಂಕದ ಕೈತಲು ಮೂಡಾರು ನಲ್ಲೂರು ತಿರುಗಷ್ಟು ನಡೆತದಂಡು. ಶಾಸಕರ ಕುಡ್ಲದ ಶೃಂಗೇರಿ ದೇವಸ್ಥಾನಗೂ ಜೀಪದ ಟಯರ್ ಪುಡದು ಜೀಪದ ಮಾರ್ಗದ ಬರಿತ ಕರೆಂಟ್ ಕಂಬ ಬಕ್ಕ ಮರತ ನಡುಟು ತಿಕ್ಕಲ್ದಂಡ. ತೆಲಂಗಾಣದ ಶಾಸಕರು ಉವ್ಯ ಪೆಟ್ಟ ಒಂದೇ ಅಪಾಯಡ್ದು ಬಚಾವಾತಿರ. ಕಾರ್ಲದ ಪೊಲೀಸರನ್ನ ಸಾಯಡು ಶಾಸಕರ ಬೇತನೆ ಗಾಡಿಡು ಶೃಂಗೇರಿ ದಂಚಿ ಪ್ರಯಾಣ ದುಂಬರಿತಿರ. ಕುಟ್ಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಬಯೋ ಎಥಿಕ್ಸ್ ಅಂತಾರಾಷ್ಟ್ರೀಯ ಪೀಠದ ವಿದ್ಯಾರ್ಥಿ ಘಟಕ ಬಕ WMA ಕೋಆಪರೇಷನ್ ಸೆಂಟರ್ ದ ಜತೆ ಸಿರಿಗಡ ಎಟಿಕಾ ಒಂಜಿಪಟ್ಟ ಪೂಜ್ಯ ಪಂಪನ ಕಾರ್ಯಾಗಾರ ಶನಿವಾರ ನಡೆತಂಡ. ಮಣಿಪಾಲ KMC ಆಸ್ಪತ್ರೆದ ಅಸೋಸಿಯೇಟ್ ಡೀನ್ ಡಾಕ್ಟರ್ ನವೀನ್ ಸಾಲಿನ್ಸ್ ಮಲ್ಲಪಿನರಾದಿತ್ತದ ಕಾರ್ಯಾಗಾರ ಉದಿಪನ ಮಲ್ತೆರ. ಕುಡ್ಲದ KMC ಡೀನ್ ಡಾಕ್ಟರ್ B ಉನ್ನಿಕೃಷ್ಣನ್ ಗುರ್ಕಾರ್ಮೆ ವಹಿಸ್ತಿದ್ದಾರೆ. ಅಸೋಸಿಯೇಟ್ ಡೀನ್ ಲೈನ ಡಾಕ್ಟರ್ B ಸುರೇಶ್ ಕುಮಾರ್, ಡಾಕ್ಟರ್ ಪ್ರಮೋದ್ ಕುಮಾರ್, ಡಾಕ್ಟರ್ ಶೇಖರ ಬಾಳಿಗ, ವಿದ್ಯಾರ್ಥಿ ಘಟಕದ ಕಾರ್ಯಂತರ ಡಾಕ್ಟರ್ ಶೀತಲ್ ಉಳ್ಳಾಲ, ಶಿಕ್ಷಕ ಸಲಹೆಗಾರರು ಡಾಕ್ಟರ್ ಪ್ರತೀಕ್ ಕುಮಾರ್ ಚಟರ್ಜಿ ಪಾಲ್ಗೊಂಡರು. ಡಾಕ್ಟರ್ ನವೀನ್ ಸಾಲಿನ್ಸ್ ಉದಿಪನ ಭಾಷಣ ಮಲ್ತದ ವೈದ್ಯರಿಗೆ ವೈಯಕ್ತಿಕ ಬದುಕಡಬಕ ವೃತ್ತಿ ಜೀವನಡು ವಿಮರ್ಶೆ ಮಲ್ಪನಂಚಿನ ದಿಟ್ಟಿ ಅಗತ್ಯ ಈ ಬಗೆಟ್ ವೈದ್ಯಕೀಯ ಬರವಡು ನೀತಿಶಾಸ್ತ್ರನು ಒಂಜಿ ಪಾಠ ಅದು ಕಲ್ಪವಡೊಂದು ಪಂಡೆರ. ಡಾಕ್ಟರ್ ಪ್ರಮೋದ್ ಕುಮಾರ್ ಪಾತಿರ್ದು ವೈದ್ಯಕೀಯ ಕಲ್ಪನಕ್ಲೆಗ ಅಕ್ಲೆನ ತಿಳುವಳಿಕೆದ ಮಟ್ಟನು ಮಿತ್ತ ಮಟ್ಟುಗೇರಾಯರೆ ಇಂಚಿನ ಕಾರ್ಯಕಾರ್ಯ ಅಗತ್ಯ ಅಂದು ಪಂಡೆರ. This is the first one. I congratulate the students wing of the International Bioethics Chair for organizing this such an event and a good participation, I would say, because nowadays, the colleges, both for undergraduates, postgraduates, faculty, researchers, everyone, we have program over program, making them quite busy. And in spite of that, if some of you could attend on a weekend, it's a good show. I am extremely grateful for all the resource persons
especially Dr. Naveen Salins, who is also an extremely busy man, being the associate dean involving research in Manipal. And he's come here, he'll be also delivering his speech. Maybe in your personal life, maybe in your professional life, you are always faced with that moral conundrum, and whether you are doing is the right decision or the wrong decision. And you know, and there is lot of gray zones here, you know, and an exercise like this, a workshop like this, probably would help us to think more critically. I'm not telling that it will teach you all moral principles. The purpose probably is to make you think critically in each of the situation and enable you to make decisions. I wish this workshop the very best, and I see it as great noble intentions, and I'm sure those who have attended would learn, and as Pramod sir has mentioned, that not just learn but disseminate it and apply it in their practice. Thank you. ಉಡುಪಿ ಜಿಲ್ಲೆ ಕಾರ್ಲ ತಾಲೂಕದ ಎರ್ಲಪಾಡಿ ಗ್ರಾಮ ಪಂಚಾಯತ್ ಬರ್ಪುನ ಪರಶುರಾಮ ಥೀಮ್ ಪಾರ್ಕ್ಗೆ ಸಾರ್ವಜನಿಕರ ಪೊಗ್ಗುನೇಕ್ ನಿಷೇಧ ಪಾಡ್ದಂಡ ಪರಶುರಾಮ ಮೂರ್ತಿನ ಗಟ್ಟಿ ಮಲ್ಪನ ಮೂರ್ತಿಗೆ ತೆಡ್ಲಬೂರುನ ದಾಲ ಆವಂದಿನಂಚ ನಿರೋಧಕ ಕುಲ್ಲಾವನ ಮಣ್ಣು ಪತ್ತಂದಿನಂಚ ನಿರೋಧಕ ಲೇಪ ಪಾಡುನ ಬಕ ಬೇತೆ ಅಗತ್ಯದ ಕಾಮಗಾರಿ ನಡಪಾಯರ ಇತ್ತಿನೆಡ್ದ ಅವರ ಅಧಿಕಾರುಲು ಈ ನಿರ್ಧಾರ ಮಲ್ದೇರ ಜೂನ್ 27 ಸೆಪ್ಟೆಂಬರ್ ಅಖೇರಿಮಟ್ಟ ಪರಶುರಾಮ ಥೀಮ್ ಪಾರ್ಕ್ಗೆ ಸಾರ್ವಜನಿಕರ ಬಕ ತಿರ್ಗಾಟದ ಕ್ಲುಪಗ್ಗೆರ ಇಜ್ಜೆಂದು ಕಾರ್ಲ ತಹಸೀಲ್ದಾರ್ ಪ್ರಕಟಣೆಡು ತಿರಿಪಾದಿರು ಶತಮಾನ ಕರಿದನ ಕುಡ್ಲದ ಪುದರ್ಪೊಯಿ ಬಲ್ಮಠದ ಸರ್ಕಾರಿ ಶಾಲೆಡ್ ಶನಿವಾರ ಜೋಗ್ಲಿಗೆ ಸಮದುಸ್ತು ಬಕ್ಕ ಬೂಕು ಸೇರ್ನಂಚ ಬರವು ಕಲ್ಪರೆ ಅಗತ್ಯದ ಸಾಧನಲಿನ ಪಟ್ಟುನ ಕಾರ್ಯಕ್ರಮ ನಡೆತಂಡ ಪರ ವಿದ್ಯಾರ್ಥಿ ಸಂಘ ಅಟ್ಟಣೆ ಮಲ್ದಿನ ಕಾರ್ಯಕ್ರಮಟ್ಟು ಸಂಘದ ಗುರುಕಾರ್ಯರು ಕದ್ರಾ ನವನಿತ ಶೆಟ್ಟಿ ಸುರುತ ಪಾತಿರ ಪಂಡದ ಶಾಲೆದ ಬಗಿಟ್ಟು ಪೊಲಪ್ ಮಲ್ತು ಕೊರಿಯರು ಶಾಸಕರ ವೇದವ್ಯಾಸ ಕಾಮತ್ ಕಾರ್ಯಕ್ರಮ ಉದಿಪನ ಮಲ್ತದ ಜೋಗ್ಲಿಗೆ ಸಮದುಸ್ತು ಬಕ್ಕ ಬೂಕ್ಲಿನ್ ಪಟ್ಟಿಯರು ವೇದವ್ಯಾಸ ಕಾಮತ್ ಪಾತಿಡ್ದು ಕುಡ್ಲೆಡು ಪುದರ್ ಪೊಯ್ ಶಾಲೆ ಒಂದು ಈ ಶಾಲೆದ ಮಿತ್ತ ದಿಂಜ ಪ್ರೀತಿದಿದ್ದು ಪರ ವಿದ್ಯಾರ್ಥಿಗಳು ಜೋಕ್ಲಿ ಬೋಡೈನ ಮಾತಾ ಸಾಧನಲಿನ ಒದಗ ಒಂದು ಪುನವು ನಮಕ್ ಪಿರ್ಮೆದ ಸಂಗತಿ ಇಂಗ್ಲಿಷ್ ಮಾಧ್ಯಮ ಕ್ಲಾಸ್ಲ ಶುರು ಮಲ್ತದೇರ ಮುಖ್ಯವಾದ ಈ ಶಾಲೆಗೆ ಜೋಕ್ಲಿನ ಸಂಖ್ಯೆ ಹೆಚ್ಚಾಪನಂಚ ತೋವನೊಡೊಂದು ಪಂಡಿರ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಶಾಲೆದ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು ಮಂಗಳೂರಿನ ಟ್ರೈನಿಂಗ್ ಶಾಲೆ ಎನ್ನುವ ಒಂದು ಹೆಸರು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಳೆದ ಒಂದು ಶತಮಾನದಿಂದ ಕೇಳಿ ಬರುತ್ತಿರುವಂತಹ ಹೆಸರು. 1ನೇ ತರಗತಿಯಿಂದ 7ನೇ ತರಗತಿಯ ತನಕ ಸರಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂನ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಪಡೆಯುವ ವ್ಯವಸ್ಥೆ ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಅದೇ ಬಲ್ಮಠ ಶಾಲೆ, ಬಲ್ಮಠ ಸರಕಾರಿ ಶಾಲೆ. ಸರಕಾರಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇಂದು ಕಲಿಕೋಪಕರಣಗಳು ಅದೇ ರೀತಿ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕ ವೇದವ್ಯಾಸ್ ಕಾಮತ್ ಅವರ ಉಪಸ್ಥಿತಿಯಲ್ಲಿ ನೆರವೇರಿಸಿದ್ದೇವೆ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರುಗಳು ಸೇರಿಕೊಂಡು ಅವರು ಈಗಾಗಲೇ ಅದನ್ನು ನೀಡಿರ್ತಾರೆ. ನಾನು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದ ಈ ಶಾಲೆಯ ಎಲ್ಲ ಆಗುಹೋಗುಗಳಿಗೆ ವಿದ್ಯಾರ್ಥಿಗಳ ವಿಶೇಷವಾದಂಥ ಅವರ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ಶಾಲೆಯ ಇನ್ನಿತರ ಕೆಲಸ ಕಾರ್ಯಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹಳೆ ವಿದ್ಯಾರ್ಥಿಗಳು ಇವತ್ತು ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಒಂದು ಶಾಲೆಯ ಮೇಲೆ ವಿಶೇಷವಾದಂಥ ಪ್ರೀತಿ ಭಾವನೆಗಳಿಗೆ
ನಾನು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸೇರಿದಂಥ ಬಂಧುಗಳಿಗೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅವತ್ತು ತಾವು ಕಲಿಯುವಂಥ ಸಂದರ್ಭದಲ್ಲಿ 10 ಜನರ ಉಪಕಾರವನ್ನು ಪಡ್ಕೊಂಡು ಕಲಿತದ್ದನ್ನು ಇವತ್ತು ನೆನಪಿಸಿಕೊಟ್ಟು ಪುನರಪ್ಪಿ ನಮ್ಮಿಂದ ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ ಭಾವನೆಯೊಂದಿಗೆ ಇವತ್ತು ನಮ್ಮ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ದೀರಿ. ಹಳೆ ವಿದ್ಯಾರ್ಥಿ ಸಂಘದ ಈ ಕೊಡುಗೆ ಭಾಳ ಅತ್ಯುತ್ತಮವಾದ ಕೊಡುಗೆ. ಇಲ್ಲಿ ಅವರ ಪ್ರಾಮಾಣಿಕವಾದ ಪ್ರಯತ್ನಗಳು ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆ ಇದ್ದಾಗ ಅದನ್ನು ಜಾಸ್ತಿ ಆಗಬೇಕು ಅಂತೇಳೋ ದೃಷ್ಟಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೊಸ ಕಟ್ಟಡ ಆದಾಗ ಕೂಡ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಇಲ್ಲಿ ಜೋಡಿಸ್ಕೊಡುವಂಥ ಪ್ರಯತ್ನಗಳು, ಅದು ಮಾತ್ರವಲ್ಲ ಶಾಲೆಯ ಎಲ್ಲ ವಿಚಾರಗಳಿಗೆ ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಪೂರ್ಣವಾಗಿ ಎಲ್ಲ ಸಂದರ್ಭದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇಡುಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು.